ಗ್ರಾಮರ್ ಮಿಸ್ಟೇಕ್ ಆಯಿತು, ಎಂತ ಮಾಡೋದು. ಅದು ಜಾಸ್ತಿ ಓದಲಿಲ್ಲ, ಕನ್ಫ್ಯೂಷನ್ ಆಗ್ತದೆ ಅಂತೇಳಿ. ಹಾಂ, ಅದು ನಾನು ಗ್ರಾಮರ್ ಪ್ರಿಪರೇಷನ್ ಮಾಡುವಾಗ ಈಸಿ ಇತ್ತು. ಹೌದು, ಎಕ್ಸಾಮ್ ಈಸಿ ಇತ್ತು. ಟೈಮ್ ಕೂಡ 15 ಮಿನಿಟ್ಸ್ ಓದಲಿಕ್ಕೆ ಕೊಟ್ಟಿದ್ರು. ನಂತರ ಎಲ್ಲ ಟೀಚರ್ಸ್ ಕೂಡ ಹಾಗೆ ಚೆಕ್ ಮಾಡಿ ಅಂತೆಲ್ಲ ಹೇಳ್ತಿದ್ರು. ಎಕ್ಸಾಮು ಚೆನ್ನಾಗಿತ್ತು, ಬಟ್ ಸ್ಟೇಟಿಗೆ ಕಂಪೇರ್ ಮಾಡಿದ್ರೆ ತುಂಬ ಕಷ್ಟ ಇತ್ತು ಸ್ವಲ್ಪ. ಹಾಂ, ಅದು ಸ್ವಲ್ಪ ಕಷ್ಟ ಇತ್ತು, ಕೊಟ್ಟಿದ್ರು 15 ಮಿನಿಟ್ಸ್ ಟೈಮು. ಹಾಂ, ಬೆಳಗ್ಗೆ ಎಷ್ಟು 10 ಗಂಟೆಗೆಲ್ಲ ಹೊರಟಿದ್ವಿ. ಅಲ್ಲ, 9:30ಗೆಲ್ಲ ಹೊರಟಿದ್ವಿ. ಇಲ್ಲ. ಹಾಂ, ಅಂದರೆ ಈಸಿ ಇತ್ತು ಅಂತ ನನಗೆ ಅಂದಾಜಿರಲಿಲ್ಲ, ಆದರೆ ಈಸಿ ಇತ್ತು. ಪುತ್ತೂರು ಶೈಕ್ಷಣಿಕ ವಲಯದಲ್ಲಿ SSLC ಪರೀಕ್ಷೆ ಮೊದಲ ದಿನ ಪ್ರಥಮವಾಗಿ ಶುಭಾರಂಭವಾಗಿದೆ. ನಮ್ಮ ಮೊದಲ ಹೆಜ್ಜೆಯಲ್ಲಿ ನಾವು ಯಶಸ್ಸನ್ನು ಕಂಡಿದ್ದೇವೆ. ಸಾಕಷ್ಟು ದಿನಗಳಿಂದ ಇದ್ದಂಥ ಕೆಲವು ವಿಷಯಗಳ ಗೊಂದಲ ಎಲ್ಲವೂ ನಿವಾರಣೆ ಆಗಿದೆ. ಎಲ್ಲ ವಿದ್ಯಾರ್ಥಿಗಳು ಅತ್ಯಂತ ಉತ್ಸುಕರಾಗಿ ಈ ದಿನ ಪರೀಕ್ಷೆಯನ್ನು ಬರೆದಿದ್ದಾರೆ. ನಿಜವಾಗಿಯೂ ನನ್ನ ವಿದ್ಯಾರ್ಥಿಗಳನ್ನು ನೋಡಿದಾಗ ನನಗೆ ತುಂಬ ಖುಷಿಯಾಯಿತು. ಅವರ ಅಭಿಪ್ರಾಯವನ್ನು ಸಹ ನಾನು ಕೇಳಿಸ್ಕೊಂಡೆ. ಎಲ್ಲರೂ ಕೂಡ ಇವತ್ತು ತುಂಬ ಯಶಸ್ವಿಯಾಗಿ ಪರೀಕ್ಷೆ ಬರೆದಿದ್ದೇವೆ, ಹೆಚ್ಚು ಅಂಕಗಳನ್ನು ನಾವು ಗಳಿಸ್ತೇವೆ ಅನ್ನೋಂಥ ಒಂದು ಹುಮ್ಮಸ್ಸನ್ನು ತೋರಿಸಿದ್ದಾರೆ. ಅವರ ಉತ್ಸಾಹವನ್ನು ನೋಡಿದರೆ ಉಳಿದಂಥ ಎಲ್ಲ ಪರೀಕ್ಷೆಗಳನ್ನು ಸಹ ಇದೇ ರೀತಿ ಬರೀತಾರೆ ಅನ್ನುವಂಥ ಒಂದು ನನಗೆ ಭರವಸೆ ಇದೆ. ಸೊ ಈ ನೆಲೆಯಲ್ಲಿ ನಮಗೆ ಸಹಕಾರ ನೀಡಿದಂಥ ಎಲ್ಲ ನಮ್ಮ ಶಿಕ್ಷಕ ಬಂಧುಗಳು, ಆರೋಗ್ಯ ಇಲಾಖೆ, ಹಾಗೆ ಅಂಗನವಾಡಿ ಆಶಾ ಕಾರ್ಯಕರ್ತೆಯರು, ಪೊಲೀಸ್ ಇಲಾಖೆ, ಒಟ್ಟಾರೆ ನಮ್ಮ ತಾಲೂಕು ಆಡಳಿತ, ಜಿಲ್ಲಾಡಳಿತ, ಎಲ್ಲರ ಒಂದು ಮೇಲಧಿಕಾರಿಗಳ ಎಲ್ಲರ ಒಂದು ಸಹಕಾರದಿಂದ, ಮಾಧ್ಯಮದವರ ಒಂದು ಸಹಕಾರದಿಂದ ನಾವು ಈ ದಿನ ಒಂದು ಪರೀಕ್ಷೆಯನ್ನು ಯಶಸ್ವಿಯಾಗಿ ನಿರ್ವಹಿಸಿದ್ದೇವೆ. ಒಟ್ಟು ನಮ್ಮ ತಾಲೂಕಿನಲ್ಲಿದ್ದಂಥ 14 ಪರೀಕ್ಷಾ ಕೇಂದ್ರಗಳಲ್ಲಿ ಸುಮಾರು 10 ಪರೀಕ್ಷಾ ಕೇಂದ್ರಗಳನ್ನು ನಾನು ಇದನ್ನು ಭೇಟಿ ಮಾಡಿದ್ದೇನೆ. ಎಲ್ಲ ಪರೀಕ್ಷಾ ಕೇಂದ್ರಗಳಲ್ಲೂ ತುಂಬ ಅತ್ಯಂತ ಸುವ್ಯವಸ್ಥಿತವಾದ ಮೂಲಭೂತ ಎಲ್ಲ ಸೌಲಭ್ಯಗಳನ್ನು ಒದಗಿಸುವ ಮೂಲಕ ಮತ್ತು ಎಲ್ಲ ಶಿಕ್ಷಕರು ನಿಗದಿತ ಅವಧಿಯಲ್ಲಿ ಏನು ನಮ್ಮ ಪರೀಕ್ಷಾ ಸಿಬ್ಬಂದಿ ಇದ್ದಾರೆ ಅವರೆಲ್ಲರೂ ಸಹ ಪರೀಕ್ಷಾ ಕೇಂದ್ರಕ್ಕೆ ನಿಗದಿತ ಅವಧಿಗೆ ಮುಂಚಿತವಾಗಿ ಪರೀಕ್ಷಾ ಕೇಂದ್ರಗಳಿಗೆ ಹಾಜರಾಗುವ ಮೂಲಕ ವಿದ್ಯಾರ್ಥಿಗಳ ಒಂದು ಕ್ಷೇಮವನ್ನು ಅವರು ತುಂಬ ಚೆನ್ನಾಗಿ ನೋಡಿಕೊಂಡಿದ್ದಾರೆ. ಎಲ್ಲ ಪರೀಕ್ಷಾ ಕೇಂದ್ರಗಳಲ್ಲಿ ಸಹ ಅತ್ಯಂತ ಯಶಸ್ವಿಯಾಗಿ ಪರೀಕ್ಷೆ ನಡೆದಿದೆ. ಉಳಿದ ಎಲ್ಲ ದಿನದ ಪರೀಕ್ಷೆಗಳು, ಎಲ್ಲ ವಿಷಯಗಳ ಪರೀಕ್ಷೆಗಳು ಸಹ ಇದಕ್ಕಿಂತಲೂ ಅತ್ಯಂತ ಯಶಸ್ವಿಯಾಗಿ ಮುಗಿತವೆ ಅನ್ನುವಂಥದ್ದೊಂದು ಆಶಾಭಾವನೆ ನನ್ನಲ್ಲಿದೆ ಅಂಥೇಳಿ ಈ ಸಂದರ್ಭದಲ್ಲಿ ಇಷ್ಟಪಡ್ತೇನೆ. ಎಲ್ಲರೂ ನಮ್ಮ ತಾಲೂಕಿನಲ್ಲಿ 14 ಪರೀಕ್ಷಾ ಕೇಂದ್ರಗಳಲ್ಲಿ 4800 ವಿದ್ಯಾರ್ಥಿಗಳು ನಮ್ಮ ರೆಗ್ಯುಲರ್ ಸ್ಟೂಡೆಂಟ್ಸು. ಉಳಿದಂತೆ ಪ್ರೈವೇಟ್ ಕೇಂದ್ರದಲ್ಲಿ 280. ಒಂದು ಖಾಸಗಿ ಕೇಂದ್ರ ಕಳೆದ ಶೈಕ್ಷಣಿಕ ವರ್ಷದಿಂದ ಪುತ್ತೂರು ವಲಯದಲ್ಲಿ ಆಗಿದೆ, ಸ್ಥಾಪನೆಗೊಂಡಿದೆ. ಅದು ವಿವೇಕಾನಂದ ಕನ್ನಡ ಮಾಧ್ಯಮ ಶಾಲೆಯಲ್ಲಿ. ಅಲ್ಲಿ 280 ಖಾಸಗಿ ಅಭ್ಯರ್ಥಿಗಳು ಈ ದಿನ ಪರೀಕ್ಷೆಯನ್ನು ಬರೆದಿದ್ದಾರೆ. ಸೊ ಒಟ್ಟಾರೆ ನಮ್ಮ 2 ಕೇಂದ್ರದಿಂದ ಅಲ್ಲಿ 4800 ಮತ್ತು 280 ವಿದ್ಯಾರ್ಥಿಗಳು ಈ ದಿನ ಪರೀಕ್ಷೆಯನ್ನು ಬರೆದಿದ್ದಾರೆ. ನಮಗೆ ಗೈರುಹಾಜರಾತಿ ಸಂಖ್ಯೆ ಕೂಡ ಅಷ್ಟು ಕಡಿಮೆ ಇದೆ. ತುಂಬ ಹಾಜರಾತಿಯಲ್ಲಿ ಕೆಲವು ಪರೀಕ್ಷಾ ಕೇಂದ್ರಗಳಲ್ಲಿ ಪ್ರತಿಶತ ವಿದ್ಯಾರ್ಥಿಗಳು 100ಕ್ಕೆ 100ರಷ್ಟು ವಿದ್ಯಾರ್ಥಿಗಳು ಹಾಜರಾಗಿರುವಂಥದ್ದನ್ನು ನಾವು ಗಮನಿಸಿದೆ. ಒಟ್ಟಾರೆ ಪೋಷಕರು ಮತ್ತು ವಿದ್ಯಾರ್ಥಿಗಳು ಪರೀಕ್ಷೆಗೆ ಅತ್ಯಂತ ಉತ್ಸಾಹವನ್ನು ತೋರಿಸಿದ್ದಾರೆ. ಹೆಚ್ಚಿನ ಪ್ರಮಾಣದಲ್ಲಿ ಹಾಜರಾತಿ ಆಗುವ ಮೂಲಕ ಪರೀಕ್ಷೆ ಬಗ್ಗೆ ಇರುವಂಥ ಒಂದು ಕಾಳಜಿಯನ್ನು ಅವರು ತೋರಿಸ್ಕೊಟ್ಟಿದ್ದಾರೆ. ಹೇಳಿದ್ರೆ ಮನೇಲಿ ನೀವೆಲ್ಲ ಹೈಯೆಸ್ಟ್ ಸ್ಕೋರ್ ಮಾಡಿಬಿಟ್ಟು ಮತ್ತೆ ನನಗೊಂದು ಪತ್ರ ಬರೀಬೇಕು, ಬರೀತೀರಾ? ನಾವೆಲ್ಲ ಒಳ್ಳೆ ಸ್ಕೋರ್ ಮಾಡಿದ್ದೇವೆ, ನೀವು ಪತ್ರ ಬರೆದಿದ್ದ ನಮಗೆ ಪ್ರಯೋಜನ ಆಯಿತು, ತುಂಬ ನಮಗೆ ಅದರಿಂದ ಇನ್ಸ್ಪಿರೇಷನ್ ಆಯಿತು. ಹಾಗಾಗಿ ಹೈಯೆಸ್ಟ್ ಸ್ಕೋರ್ ಮಾಡಿದ್ದೇವೆ ನಾವು ಅಂತೇಳಿ ನೀವು ಬರೀಬೇಕು. ಬರೀತೀರಾ? ಓಕೆ, ಆಲ್ ದಿ ಬೆಸ್ಟ್ ಮಕ್ಕಳೇ. ಗುಡ್, ಟೇಕ್ ಕೇರ್. ಬಂತಾ? ಪೇರೆಂಟಾಗಿ ಏನು ಹೇಳ್ತೀರ ಅದ್ರ ಬಗ್ಗೆ? ತುಂಬ ಒಳ್ಳೆ ಇನ್ಸ್ಪಿರೇಷನ್, ಮಕ್ಕಳಿಗೆ ಒಂಥರ ಮೋಟಿವೇಶನ್ ಖಂಡಿತವಾಗ್ಲೂ ಸಿಗುತ್ತೆ ಸರ್. ಅಂದರೆ ಪೇರೆಂಟ್ಸಿಗೂ ಕೂಡ ಅದೊಂದು, ಪೇರೆಂಟ್ಸಿಗೆ ಮುಖ್ಯವಾಗ್ಲೂ, ಅಂದರೆ ಮಕ್ಕಳಿಗಾದರೂ ಟೀಚರ್ಸ್ ಹೇಳ್ತಿರ್ತಾರೆ, ಪೇರೆಂಟ್ಸಿಗೊಂದು ಅಧಿಕಾರಿಗಳ ಕಡೆಯಿಂದ ಬಂದಾಗ ಅವರಿಗೆ ತುಂಬ ಮೋಟಿವೇಶನ್ ಆಗ್ತದೆ. ಅವರ ಮೂಲಕ ಮಕ್ಕಳಿಗೆ ಅದು ನಮ್ಗೆಲ್ಗೂ ತುಂಬ ಹೆಲ್ಪ್ ಆಗಿದೆ. ಏಕಕಾಲದಲ್ಲಿ ಇಬ್ಬರಿಗೂ ಇನ್ಸ್ಪೈರ್ ಮಾಡಿದೆ, ಯಾರು ಪೇರೆಂಟ್ಸ್ ಮತ್ತು ಸ್ಟೂಡೆಂಟ್ಸ್ ಇಬ್ಬರು. ಅದರಿಂದ ಒಂದು 4-5 ಅಂಕನಾದರೂ ಹೆಚ್ಚು ನಮ್ಗೆ ಖುಷಿ ಆಗ್ತದೆ. ಓಕೆ, ಥ್ಯಾಂಕ್ ಯು, ಆಲ್ ದಿ ಬೆಸ್ಟ್.